ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಈಗ ನಾವು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 5. ಅನನೀಯ ಮತ್ತು ಸಫೈರ. ಅನನೀಯ ಮತ್ತು ಸಫೈರ ಎಂಬ ದಂಪತಿಗಳಿದ್ದರು. ಇವರು ತಮ್ಮ ಆಸ್ತಿಯೊಂದನ್ನು ಮಾರಿದರು. ಬಂದ ಹಣದಲ್ಲಿ ಒಂದು ಭಾಗವನ್ನು ಅನನೀಯನು ತನ್ನ ಪತ್ನಿಯ ಸಮ್ಮತಿ ಪಡೆದು ಬಚ್ಚಿಟ್ಟುಕೊಂಡನು. ಉಳಿದುದನ್ನು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದನು. ಆಗ ಪೇತ್ರನು, ಅನನೀಯ, ನಿನ್ನ ಆಸ್ತಿಯ ವಿಕ್ರಯದಿಂದ ಬಂದ ಹಣ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ನೀನು ಪವಿತ್ರಾತ್ಮ ಅವರಿಗೆ ಏಕೆ ವಂಚನೆ ಮಾಡಿದೆ? ನಿನ್ನ ಹೃದಯದಲ್ಲಿ ಪಿಶಾಚಿಗೇಕೆ ಎಡೆಮಾಡಿಕೊಟ್ಟೆ? ಮಾರುವುದಕ್ಕೆ ಮೊದಲು ಆಸ್ತಿ ನಿನಗೇ ಸೇರಿತ್ತು, ಮಾರಿದ ನಂತರವೂ ಅದರ ಹಣ ನಿನ್ನದೇ ಆಗಿತ್ತು. ಹೀಗಿರುವಲ್ಲಿ ಇಂಥ ದುಷ್ಟ ಯೋಚನೆ ಮಾಡಲು ನೀನೇಕೆ ಮನಸ್ಸು ಮಾಡಿದೆ? ನೀನು ಸುಳ್ಳಾಡಿರುವುದು ಮನುಷ್ಯರಿಗಲ್ಲ, ದೇವರಿಗೆ ಎಂದನು. ಆ ಮಾತುಗಳನ್ನು ಕೇಳಿದ ತಕ್ಷಣವೇ ಅನನೀಯನು ಸತ್ತು ಬಿದ್ದನು. ಆಗ ಕೆಲವು ಯುವಕರು ಬಂದು ಅವನ ಶವವನ್ನು ಬಟ್ಟೆಯಲ್ಲಿ ಸುತ್ತಿ ಹೊತ್ತಿಕೊಂಡು ಹೋಗಿ ಸಮಾಧಿ ಮಾಡಿದರು. ಸುಮಾರು 3 ಗಂಟೆಗಳ ನಂತರ ಅವನ ಪತ್ನಿ ಅಲ್ಲಿಗೆ ಬಂದಳು. ಅಲ್ಲಿ ಸಂಭವಿಸಿದ್ದೇನು ಆಕೆಗೆ ತಿಳಿದಿರಲಿಲ್ಲ. ಪೇತ್ರನು ಆಕೆಯನ್ನು ನೋಡಿ, ನೀನು ಮತ್ತು ನಿನ್ನ ಪತಿ ಆಸ್ತಿ ಮಾರಿ ಪಡೆದ ಹಣದ ಮೊತ್ತ ಇಷ್ಟೇ ಏನು ಎಂದು ಕೇಳಿದನು. ಅದಕ್ಕೆ ಹೌದು, ಇಷ್ಟೇ ಎಂದು ಉತ್ತರ ಕೊಟ್ಟಳು. ಪೇತ್ರನು, ನೀನು ನಿನ್ನ ಪತಿಯು ಸರ್ವೇಶ್ವರನ ಆತ್ಮವನ್ನು ಪರೀಕ್ಷಿಸಲು ಹವಣಿಸಿದ್ದೀರೋ? ಇಗೋ, ನಿನ್ನ ಪತಿಯನ್ನು ಸಮಾಧಿ ಮಾಡಿ ಬಂದವರ ಕಾಲಿನ ಸಪ್ಪಳ. ಅವರು ಬಾಗಿಲ ಬಳಿಯಲ್ಲೇ ಇದ್ದಾರೆ. ಅವರು ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದನು. ಆ ಕ್ಷಣವೇ ಆಕೆಯು ಸತ್ತು ಅವನ ಕಾಲ ಬಳಿ ಬಿದ್ದಳು. ಒಳಗೆ ಬಂದ ಯುವಕರು ಆಕೆಯನ್ನು ಸತ್ತು ಬಿದ್ದಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಪತಿಯ ಪಕ್ಕದಲ್ಲೇ ಸಮಾಧಿ ಮಾಡಿದರು. ಇಡೀ ಧರ್ಮಸಭೆಯು ಇದನ್ನು ಕೇಳಿದ ಎಲ್ಲರೂ ಭಯಭ್ರಾಂತರಾದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಆದಿ ಧರ್ಮಸಭೆಯಲ್ಲಿ ಯಾವಾಗ ಧರ್ಮಸಭೆ ಹುಟ್ಟಿಕೊಂಡಿತು, ಆ ಸಮಯದಲ್ಲಿ ಧರ್ಮಸಭೆಯಲ್ಲಿ ಯಾವ ರೀತಿಯ ಜೀವನ ನಡೆಸಿಕೊಂಡಿತ್ತು ಎಂಬುದನ್ನು ಕಳೆದ ವಾರ ನಾವು ನೋಡಿದ್ದೇವೆ ಅಷ್ಟೆ. ಇವತ್ತು ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಉದಾಹರಣೆಯನ್ನು ನಾವು ಧ್ಯಾನಿಸುತ್ತೇವೆ. ಎಲ್ಲಿ ಸ್ವಾರ್ಥ ಒಳಗೆ ಹೋಗುತ್ತದೋ, ಒಳ ಹೊಕ್ಕುತ್ತದೆ, ಅಲ್ಲಿ ಪಿಶಾಚಿ ಒಳಗೆ ಬರ್ತಾನೆ. ನಾವು ನೋಡ್ತೇವೆ, ಆ ಆದಿ ಧರ್ಮಸಭೆಯ ಅನುಯಾಯಿಗಳು ಯಾವ ರೀತಿ ತಮ್ಮಲ್ಲಿರುವುದನ್ನು ಎಲ್ಲರ ಹತ್ರ ಹಂಚಿಕೊಂಡು ಸುಖಮವಾಗಿ ಜೀವಿಸಿದ್ದರು. ಆಗ ಇತರರು ಅವರನ್ನು ಕಂಡು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಆ ಕ್ರಿಸ್ತರನ್ನು ಯಾವ ರೀತಿಯ ಅನ್ಯೋನ್ಯತೆಯಿಂದ ಜೀವಿಸಿದ್ದಾರೆ ಅಂತ ಹೇಳಿಕೊಂಡು. ಅದರ ಎಡೆಯಲ್ಲಿ ಒಂದು ದಂಪತಿ, ಅವರ ಮನಸ್ಸಿಗೆ ಪಿಶಾಚು ಹೊಕ್ಕಿತು. ಕೆಲವು ಬಾರಿ ಇಂಥ ಒಂದು ಘಟನೆಗಳು ನಮ್ಮ ಮಧ್ಯೆಯಲ್ಲಿ ಕೂಡ ನಡೆಯುತ್ತವೆ. ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಜೀವನ ಒಳ್ಳೆಯದು ಕಂಡಿತು,
ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರ ಹತ್ರ ಇರುವಂಥ ಆಸ್ತಿಯನ್ನು ಮಾರಿದರು, ಒಂದು ಭಾಗವನ್ನು ಬಚ್ಚಿಟ್ಟರು, ಯಾರಿಗೆ ಕೂಡ ಹೇಳದೆ. ಇಬ್ಬರು ಮಾತ್ರ ತಿಳಿದಿತ್ತು ಅವರಿಗೆ, ಗಂಡ ಮತ್ತು ಹೆಂಡತಿ. ಮತ್ತು ಜನರ ಮುಂದೆ ಬಂದು, ವಿಶ್ವಾಸಿಗಳ ಮುಂದೆ ಬಂದು ತಾವೊಂದು ಒಳ್ಳೆಯ ಕಾರ್ಯ ಮಾಡುತ್ತೇವೆ ಅಂತ ಹೇಳಿಕೊಂಡು ಆ ಹಣವನ್ನು ಬಂದು ಅವರು ಪ್ರೇಷಿತರ ಕಾಲ ಬುಡಕ್ಕೆ ತಂದಿಟ್ಟರು. ಸ್ವಲ್ಪವನ್ನು ಬಚ್ಚಿಟ್ಟಿದ್ದರು, ಎಷ್ಟಂತ ಅವರಿಗೆ ಮಾತ್ರ ಗೊತ್ತು. ಮುಂದಕ್ಕೆ ಅಥವಾ ಎಲ್ಲರ ಮುಂದೆ ನೋಡಲಿಕ್ಕೆ ಇವರು ದಾನಿಗಳು, ಆದರೆ ಅವರ ಆತ್ಮದಲ್ಲಿ ಅವರು ವಂಚಕರು. ಅವರೊಂದು ವೇಳೆ ಹೇಳಿದರೆ, ನೋಡಿ ಸ್ವಾಮಿ, ನಾವು ನಮ್ಮ ಆಸ್ತಿಯನ್ನು ಮಾರಿದ್ದೇವೆ, ಅದರ ಒಂದು ಭಾಗವನ್ನು ನಾವು ಬಚ್ಚಿಟ್ಟಿದ್ದೇವೆ, ನಮ್ಮ ಏನೋ ಅಗತ್ಯಗಳಿಗೋಸ್ಕರ ಅಥವಾ ನಮಗೆ ಅಗತ್ಯ ಬಂದ ಸಂದರ್ಭದಲ್ಲಿ ನಾವು ಯಾವಾಗ ಈ ಲೋಕವನ್ನು ತ್ಯಜಿಸಿ ಹೋಗ್ತೇವೆ, ಆಗ ಆ ಆಸ್ತಿ ಇದಕ್ಕೆ ಸೇರಿಸಿ ಅಂತ ಹೇಳಿದರೆ ಏನು ತಪ್ಪಿರ್ತಿರ್ಲಿಲ್ಲ. ಅದು ಅವರ ಆಸ್ತಿ ಮತ್ತು ಅವರ ಸ್ವತ್ತು, ಅದು ಅವರ ಇಚ್ಛೆ. ಆದರೆ ಈ ಉದಾರಿಗಳು ಎಲ್ಲಿ ತಪ್ಪಿಬಿದ್ದಾರೆ ಅಂತ ಹೇಳಿದರೆ, ಅವರು ಸ್ವಲ್ಪವನ್ನು ತೆಗೆದಿಟ್ಟು ವಂಚನೆಯನ್ನು ಮಾಡಿದ್ದಾರೆ ಅವರು. ಇದು ಸಲ್ಲದು, ಇದು ಸಲ್ಲದು. ಯಾರಿಗೆ ಕಾಣುವುದಿಲ್ಲ? ದೇವರಿಗೆ ಕಾಣುವುದಿಲ್ವೇ? ದೇವರಿಗೆಲ್ಲ ಕೂಡ ಕಾಣ್ತದೆ. ಅವರು ಮಾರಿ ತಂದಿಟ್ಟದ್ದು ಕೂಡ ದೇವರು ನೋಡ್ತಾರೆ, ಅವರು ಮಾರಿ ಬಚ್ಚಿಟ್ಟದ್ದು ಕೂಡ ದೇವರು ನೋಡ್ತಾರೆ. ಅದಕ್ಕಾಗಿ ದೇವರು ಆ ಒಂದು ದಿವ್ಯ ಶಕ್ತಿಯನ್ನು ಪೇತ್ರನಿಗೆ ಕೂಡ ಕೊಟ್ಟಿದ್ದರು. ಪೇತ್ರನ ಮುಖಾಂತರ ದೇವರು ಅಲ್ಲಿ ಅನನ್ಯ ಹತ್ರ ಮಾತನಾಡಿದರು. ನೀನು ಯಾಕೆ ಇದನ್ನು ಮಾಡಿದೆ ಅಂತ ಕೇಳಿದರು. ಪೇತ್ರ ಕೇಳಿದ, ನೀನು ಯಾಕೆ ಹೀಗೆ ಮಾಡಿದೆ? ಮಾರುವುದಕ್ಕಿಂತ ಮೊದಲೇ ನಿನ್ನದು, ಮಾರಿದ ನಂತರ ಕೂಡ ನಿನ್ನದೇ, ಅದರಲ್ಲಿ ಯಾಕೆ ಬಚ್ಚಿಡಬೇಕಿತ್ತು? ಒಂದು ವೇಳೆ ಬಚ್ಚಿಟ್ರೆ ತಂದು ಹೇಳ್ಬೋದಿತ್ತು, ಈ ಕಾರಣಕ್ಕಾಗಿ ನಾವು ಅದನ್ನು ಸ್ವಲ್ಪ ವಿಂಗಡಣೆ ಮಾಡಿ ಇಟ್ಟಿದ್ದೇವೆ, ನಂತರ ನಾವು ಅದು ಇದಕ್ಕೆ ಸೇರಿಸುತ್ತೇವೆ ಅಂತ ಹೇಳ್ಬೋದಿತ್ತು. ಆದರೆ ಅವರಲ್ಲಿ ಏನಿತ್ತು ಅಂತ ಹೇಳಿದರೆ ವಂಚನೆ ಇತ್ತು. ಇದು ಏನು ಮಾಡ್ತದೆ ಅಂತ ಹೇಳಿದರೆ, ಎಲ್ಲರೂ ಕೂಡ ಒಂದು ಮನಸ್ಸಿನಿಂದ ಇರುವಾಗ ಅವರಲ್ಲಿ ಕೆಲವರು ಯಾರಾದರೂ ಈ ರೀತಿಯ ಒಂದು ಭಾವನೆ ಇಟ್ಟುಕೊಂಡು ಬಂದರೆ, ವಂಚನೆ ಇಟ್ಟುಕೊಂಡು ಬಂದರೆ, ಅಲ್ಲಿಯ ಎಲ್ಲ ಒಂದು ಆ ಭಕ್ತ ವಿಶ್ವಾಸಿಗಳ ಜೀವನ ಕೆಡಿಸಲಿಕ್ಕೆ ಆ ಒಂದು ಕೆಟ್ಟ ಯೋಚನೆನೇ ಸಾಕು. ಕೆಲವು ಬಾರಿ ಹಾಗೇನೆ ಇರ್ತದೆ. ಎಲ್ಲರೂ ಕೂಡ ಮುಗ್ಧತೆಯಿಂದ ಬರ್ತಾರೆ, ಅದರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಇರ್ತಾರೆ ವಂಚಕರು. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿರುವಂಥ ಒಂದು ಸ್ವರ್ಗದ ಅನುಭವ, ಆ ಜೀವನವನ್ನು ಪೂರ್ತಿ ಕೆಡಿಸಿಬಿಡ್ತಾರೆ. ಏನು ಶಿಕ್ಷೆ ಬಂತು ನೋಡಿ ಅವರಿಗೆ. ಅನನೀಯ ತನ್ನಲ್ಲಿದ್ದದನ್ನೆಲ್ಲ ದಾನ ಮಾಡಿ ಕೊಟ್ಟನು, ಸ್ವಲ್ಪ ಅದನ್ನು ಬಚ್ಚಿಟ್ಟಿದ್ದನು, ಆದರೆ ಅದು ದೇವರಿಗೆ ಹಿಡಿಸಲಿಲ್ಲ. ದೇವರೇನು ಮಾಡ್ತಾರೆ ಅಂತ ಹೇಳಿದರೆ, ಆತನಿಗೆ ಮರಣ ಬರುವಂತೆ ಮಾಡಿದನು. ನಾವು ದಾನ ನೀಡುತ್ತೇವೆ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ಕೆಲವು ಬಾರಿ ನಮ್ಮ ಹತ್ರ ಒಂದು ರೀತಿಯ ಅಹಂಕಾರ ಇರಬಹುದು, ಗರ್ವ ಇರಬಹುದು, ತೋರ್ಪಡಿಗೋಸ್ಕರ ನಾವು ಹೆಸರು ಗಳಿಸೋಕ್ಕೋಸ್ಕರ ಅದನ್ನು ಮಾಡಿರ್ಬೋದು. ಆದರೆ ದೇವರು ನಮ್ಮನ್ನು ನೋಡ್ತಾರೆ, ಶುದ್ಧ ಮನಸ್ಸಿನಿಂದ ಕೊಟ್ಟದ್ದೋ ಅಥವಾ ಏನಾದರೂ ವಂಚಕ ಮನಸ್ಸಿನಿಂದ ಕೊಟ್ಟದ್ದೋ, ದೇವರೆಲ್ಲವನ್ನು ಕೂಡ ನೋಡ್ತಾರೆ. ಶುದ್ಧ ಮನಸ್ಸಿನಿಂದ ಕೊಟ್ಟರೆ ಸಾಕು, ದೇವರು ಆಶೀರ್ವಾದ ನೀಡ್ತಾರೆ. ಆ ಒಬ್ಬ ವಿಧವೆ ತನ್ನಲ್ಲಿದ್ದಂಥ 2 ಪೈಸೆಯನ್ನು ಆ ದೇವಾಲಯದ ಕಾಣಿಕೆ ಡಬ್ಬಿಯಲ್ಲಿ ಹಾಕಿದಾಗ ಯೇಸು ಸ್ವಾಮಿ ಹೇಳಿದರು, ಎಲ್ಲರೂ ಹಾಕಿದ್ದಕ್ಕಿಂತಲೂ ಜಾಸ್ತಿಯಾಗಿ ಈ ಒಂದು ವಿಧವೆ ಹಾಕಿದಳು. ಎಷ್ಟೊಂದು ಭಯದಿಂದ ಮತ್ತು ನಾಚಿಕೆಯಿಂದ ಬಂದು ಹಾಕಿರ್ಬೋದು ಆಕೆ. ಯಾಕೆಂತೇಳಿದರೆ ನೋಡಿದರೆ ಇತರರು ಏನು ಅನ್ನಿಸ್ತಾರೇನೋ, ಯಾಕೆಂತೇಳಿ ಉಳಿದವರೆಲ್ಲರೂ ಕೂಡ ಮುಷ್ಟಿ ಪೂರ್ತಿ ಹಾಕ್ತಾರೆ. ತನ್ನ ಒಂದು ಈ ಪಾವಲಿಯನ್ನು, ನಾಣ್ಯವನ್ನು ನೋಡಿ ಇತರ ಏನು ಅನ್ನಿಸ್ತಾರೆ ಅಂತ ಭಯದಿಂದ ಯಾರಿಗೆ ಕೂಡ ಕಾಣದ ಹಾಗೆ ಬಂದು ಹಾಕಿದ್ದಳೇನು. ಆದರೆ ದೇವರು ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಎಲ್ಲರ ಮುಂದೆ ಮೆಚ್ಚಿ ತೋರಿಸಿದಳು. ಆಕೆ ಎಲ್ಲರಿಗಿಂತಲೂ ಕೂಡ ಹೆಚ್ಚಿಗೆ ಹಾಕಿದಳು. ಯಾಕೆಂತ ಹೇಳಿದರೆ ಒಳಗೆ ಕಲ್ಮಶ ಇದ್ದಿಲ್ಲ, ಒಳಗೆ ಸ್ವಾರ್ಥ ಇದ್ದಿಲ್ಲ, ಅಡಗಿಡುವಂಥ ಒಂದು ಅಲ್ಲಿ ಯೋಚನೆ ಇದ್ದಿಲ್ಲ. ಅದಕ್ಕಾಗಿ ದೇವರು ಮೆಚ್ಚುಗೆ ಪಟ್ಟರು. ಉಳಿದವರೆಲ್ಲ ಕೂಡ ತುಂಬ ಹಾಕಿದ್ದರು.
ಯಾಕೆಂತ ಹೇಳಿದರೆ ಉಳಿದದರಲ್ಲಿ ಜಾಸ್ತಿ ಉಳಿದದರಲ್ಲಿ ಒಂದು ಮುಷ್ಟಿ ಹಾಕಿದರೆ ಮತ್ತೆ ಕೂಡ ತುಂಬ ಉಂಟಲ್ಲಿ. ಅದಕ್ಕೆ ಅದರ ಬಗ್ಗೆ ದೇವರು ಏನು ನುಡಿಲಿಲ್ಲ. ಯಾಕೆಂತ ಹೇಳಿದರೆ ಅವರಲ್ಲಿ ಅಷ್ಟು ಬರಬೇಕಿದ್ರೆ ಕಾರಣ ಏನು, ಎಲ್ಲಿಂದ ಬಂತು, ಅದು ಎಲ್ಲಿಂದ ಬಂತು? ಅನ್ಯಾಯದಿಂದ, ಅನೀತಿಯಿಂದ ಮಾಡಿದ್ದು. ಅದರಿಂದ ಒಂದು ಮುಷ್ಟು ಹಾಕಿದರೂ, ಒಂದು ಗೋಣಿಚೀಲ ತಂದು ನಾಣ್ಯಗಳನ್ನು ಹಾಕಿದರೂ ಕೂಡ ಅದಕ್ಕೆ ಆಶೀರ್ವಾದ ಇಲ್ಲ. ಈ 2 ಪೈಸೆ ಒಂದು ನಾಣ್ಯ, ಅದು ತನ್ನ ಹಸಿವಿನ ಮತ್ತು ಬಾಯಾರಿಕೆಗಳನ್ನು ಅದನ್ನು ಬದಿಗಿಟ್ಟು ತಂದು ಹಾಕಿದಳು ಆ ವಿಧವೆ. ಜಾಸ್ತಿ ಏನಿದ್ದಿಲ್ಲ. ದೇವರು ಅವರು ಹೇಳಿದರು ಎಲ್ಲರಿಗಿಂತಲೂ ಈಕೆ ಜಾಸ್ತಿ ಹಾಕಿದಳು ಅಂತ ಹೇಳಿಕೊಂಡು. ಎಂಥ ಒಂದು ಆಶೀರ್ವಾದ ಪ್ರಿಯರೇ. ಈ ಘಟನೆ ನಡೆದ ಮೇಲೆ ಅನನೀಯನ ಪತ್ನಿ ಸಫೈರ ಬಂದಳು. ಪೇತ್ರನು ಬೇರೆ ಒಂದು ಪ್ರಶ್ನೆ ಕೇಳಿದ. ಅನನೀಯನಿಗೆ ನೇರವಾಗಿ ಕೇಳಿದ, ಸಫೈರನಿಗೆ ಒಂದು ಬೇರೆ ರೀತಿಯಲ್ಲಿ ತಿರುಗಿ ಪ್ರಶ್ನೆಯನ್ನು ಕೇಳಿದ. ನೀವು ಮಾರಿದಂಥ ಆ ವಿಕ್ರಯದಲ್ಲಿ ಬಂದಂಥ ಹಣ ಇಷ್ಟೇ ಏನು? ಸಫೈರನಿಗೆ ತಿಳಿದಿರಲಿಲ್ಲ ಏನಾಗಿದೆ ಮುಂಚೆ ಅಂತ ಹೇಳಿಕೊಂಡು. ಆಕೆ ಕೂಡ ಸುಳ್ಳುಗಾರ್ತಿ, ತನ್ನ ಪತಿ ಹಾಗೆ ಆಕೆ ಕೂಡ ಸುಳ್ಳುಗಾರ್ತಿ, ವಂಚಕಳು. ಅದಕ್ಕಾಗಿ ಹೇಳಿದಳು ಹೌದು ಅಷ್ಟೇ ಅಂತ ಹೇಳಿಕೊಂಡು. ಪೇತ್ರ ಹೇಳಿದ, ನಿನ್ನ ಪತಿಯನ್ನು ಸಮಾಧಿ ಮಾಡಿದವರು ಈಗ ವಾಪಸ್ ಬರ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ ಹತ್ತಿರದಲ್ಲಿ, ಈಗ ನಿನ್ನನ್ನು ಕೂಡ ಕೊಂಡು ಹೋಗ್ತಾರಂತ ಹೇಳಿಕೊಂಡು ಅದೇ ಕ್ಷಣಕ್ಕೆ ಸಫೈರ ಕೂಡ ಸತ್ತು ಬಿದ್ದಳು. ಸುಳ್ಳಿನಲ್ಲಿ, ವಂಚನೆಯಲ್ಲಿ ನಾವು ಪಾಲುಗಾರರಾದರೆ ನಾವು ಕೂಡ ಅದನ್ನೇ ಅನುಭವಿಸಬೇಕಾಗ್ತದೆ. ಕೆಲವು ಸಾರಿ ಹೇಳ್ಬೋದು, ಏನಂತ ಹೇಳಿದ್ರೆ ತಟ್ಟನೆ ಬರ್ತದೆ, ನಾನಲ್ಲ ಅವನು ಮಾಡಿದ್ದಂತ ಹೇಳಿಕೊಂಡು, ನಾನಲ್ಲ ಅವಳು ಮಾಡಿದ್ದಂತ ಹೇಳಿಕೊಂಡು. ನಿನ್ನ ಪಾತ್ರ ಏನು? ಸರಿ, ಆತ ಮತ್ತು ಆಕೆ ಮಾಡಿದ್ದು ಆಯಿತು, ನಿನ್ನ ಪಾತ್ರ ಏನು? ನೀನು ಕೂಡ ಅದೇ ಬಟ್ಟಲಿನಿಂದ ಕೈ ಹಾಕಿ ತಿಂದಿದ್ದೀಯಾ? ನೀನು ಕೂಡ ಪಾಲ್ಗಾರನೇನು? ನೀನು ಕೂಡ ಪಾಲ್ಗಾರಳೇನು ಈ ವಂಚನೆಯಲ್ಲಿ, ಈ ಸುಳ್ಳಿನಲ್ಲಿ? ಅವರು ಮಾಡಿದ್ದಾರೆ, ನೀನು ಕೂಡ ಜೊತೆ ಇದ್ದೀಯೇ. ಕೆಲವು ಸಮಯದ ಮುಂಚೆ ಒಂದು ಘಟನೆ ನಡೆಯಿತು, ಒಂದು ಸಭೆ. ಆ ಸಭೆ ನಡೆಯುತ್ತಿರುವಾಗ ಒಬ್ಬರು ಇನ್ನೊಬ್ಬರನ್ನು ಕೆಟ್ಟದಾಗಿ ಹೀಯಾಳಿಸಿದಳು. ದುರಂತ ಏನಂತ ಹೇಳಿದರೆ, ಅಲ್ಲಿದ್ದಂಥ ಜನರು ನೋಡ್ತಾ ಕುಳಿತರು ವಿನಃ ಇದು ಸರಿಯಲ್ಲ ಅಂತ ಹೇಳಲಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಸಭೆ ಮುಗಿದು ವಾಪಸ್ ಹೊರಗೆ ಬಂದಾಗ ಎಷ್ಟು ಬೇಕಾದಷ್ಟು ಮಾಡ್ತಾರೆ. ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು, ಇದು ಸರಿಯಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ಒಳಗೆ ಮಾತ್ರ ತುಟಿ ಬಿಚ್ಚುವುದಿಲ್ಲ. ಗುರುಗಳ ಹತ್ರ ಬಂದು ಕೂಡ ಹೇಳ್ತಾರೆ, ನೀವು ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳಿಕೊಂಡು, ಅವರಿಗೆ ನೀವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂತ ಹೇಳಿಕೊಂಡು. ಇದು ಯಾವ ರೀತಿಯ ಆಟ ಅಂತ ಹೇಳಿದರೆ, ಹಿಂದಿನಿಂದ ನಿಂತು ಗುಂಡು ಹೊಡೆಯುವಂಥ ಒಂದು ಕೆಟ್ಟ ಪ್ರವೃತ್ತಿ. ಎಲ್ಲಿಯಾದರೂ ಗುಂಡು ಹೋಗಿ ತಲುಪಿದರೆ, ಅದು ಮುಟ್ಟಿದರೆ ನಾನು ಮಾಡಿತು, ಎಲ್ಲಿಯಾದರೂ ತಪ್ಪಿ ಆ ವಿರೋಧ ದಿಕ್ಕಿನಿಂದ ಗುಂಡು ಹಾರಿಸಿದರೆ ಸತ್ತರೆ ಸಾಯಲಿ ಇವರು ಮುಂದಿನವರು, ನಾನು ಜೋಪಾನವಾಗಿ ಇರ್ತೇನೆ ಎಂಬುದಾಗಿ. ಈ ಕೆಟ್ಟ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ಎಲ್ಲೆಡೆ ಕೂಡ ನಡೆಯುತ್ತದೆ. ಆದರೆ ಒಂದು ಗಮನದಲ್ಲಿ ಇಡಬೇಕು ನಾವೆಲ್ಲರೂ ಕೂಡ, ಯೇಸು ಸ್ವಾಮಿಯ ಹಿಂಬಾಲಕರು ನಾವು ಅಂತ ಹೇಳಿಕೊಂಡು, ಅನುಯಾಯಿಗಳು ಅಂತ ಹೇಳಿಕೊಂಡು ಈ ರೀತಿಯ ಜೀವನವನ್ನು ಮಾಡಿದರೆ ನಾವು ಕೇವಲ ಹೆಸರಿನಲ್ಲಿ ಮಾತ್ರ ಕ್ರಿಸ್ತರು ವಿನಃ ನಾವು ಖಂಡಿತವಾಗಿ ಯೇಸು ಸ್ವಾಮಿಯ ಅನುಯಾಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಒಂದು ವೇಳೆ ಅಂತಃಕರಣ ಎಂಬುದು ಇದ್ದಿದ್ರೆ, ಮನಸ್ಸೆಂಬುದು ಇದ್ದಿದ್ರೆ, ನಾವು ಸಭೆಯಲ್ಲಿ ಹೇಳ್ಬೋದು, ನೋಡಪ್ಪ ನೀನು ಹೀಗೆಲ್ಲ ಹೀಯಾಳಿಸಿದ್ದು ಸರಿಯಲ್ಲ, ಎಲ್ಲರಿಗೆ ಕೂಡ ಘನತೆ ಗೌರವ ಎಂಬುದುಂಟು, ಏನಾದರೂ ಇದ್ದರೆ ನಿನಗೆ ವೈಯಕ್ತಿಕವಾಗಿ ಹೇಳು ನೀನು ನಂತರ. ಆದರೆ ಎಲ್ಲರ ಮುಂದೆ ಹೀಗೆಲ್ಲ ಹೀಯಾಳಿಸುವುದು ಸರಿಯಲ್ಲ ಅಂತ ಹೇಳಬೇಕು. ಅದು ಬಿಟ್ಟು
ಅದು ಆದ ಮೇಲೆ ಮನೆಯಲ್ಲಿ ಹೋಗಿ ಮಾತನಾಡಲಿಕ್ಕೆ ಎಷ್ಟು ಆದರೂ ಉಂಟು, ಎಷ್ಟು ಸಮಯ ಆದರೂ ಕೂಡ ಉಂಟು. ಏನು ಪ್ರಯೋಜನ ಬರ್ತದೆ, ಏನು ಅದರಲ್ಲಿ ಒಳ್ಳೆಯದಾಗ್ತದೆ? ಒಳ್ಳೆಯದೇನಾಗಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಕೆಟ್ಟದನ್ನು ಪರೋಕ್ಷವಾಗಿ ನಾವು ಸಪೋರ್ಟ್ ಮಾಡ್ತೇವೆ, ಅಷ್ಟೇ, ಬೆಂಬಲ ಮಾಡ್ತೇವೆ. ನಾವು ಆಚೆ ಕೊಡಲ್ಲ ಈಚೆ ಕೊಡಲ್ಲ ಅಂತ ಹೇಳಿದರೆ, ಈ ಪ್ರಕಟಣೆ ಪುಸ್ತಕದಲ್ಲಿ ಯೋವಾನನು ಹೇಳ್ತಾನೆ, ನೀನು ಬಿಸಿ ಕೊಡಲ್ಲ ತಣ್ಣನೆ ಕೊಡಲ್ಲ, ನೀನು ದುರಂತ ಎಂಬುದ್ರೆ ಅದು ಬೇಕಾದಷ್ಟು ಸಲ ನಮ್ಮ ಜೀವನದಲ್ಲಿ ನಡೀತೇವೆ. ನಾವು ತಟಸ್ಥ ವ್ಯಕ್ತಿಗಳು, ತುಂಬ ಕೆಟ್ಟದು. ನಮ್ಮ ಜೀವನದಲ್ಲಿ ನಾವು ಒಂದು ನಿಲುವನ್ನು ತಳೆಯಬೇಕು, ಒಂದು ನಿಲುವನ್ನು ತಳೆಯಬೇಕು. ನಾವು ನಮಗೆ ಅಂತಃಕರಣ ಎಂಬುದುಂಟು, ನಮಗೆ ದೇವರು ಜ್ಞಾನ ಶಕ್ತಿಯನ್ನು ನೀಡಿದ್ದಾರೆ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದೆಂಬುದನ್ನು ತಿಳಿಯುವಂಥ ಶಕ್ತಿಯನ್ನು ನೀಡಿದ್ದಾರೆ. ಮಕ್ಕಳಾದರೆ ಬೇರೆ ವಿಚಾರ. ಅದಕ್ಕಾಗಿ ನಾವು ಅದನ್ನು ಒಳಗಿಟ್ಟು ತಮಾಷೆ ನೋಡುವಂಥದ್ದು, ನಂತರ ಬಂದು ಹೇಳುವಂಥದ್ದು ಯಾವುದಕ್ಕೆ ಕೂಡ ಅದು ಉಪಯೋಗ ಬರುವುದಿಲ್ಲ. ಏನು ಸರಿ ಇದ್ದರೆ ಸರಿ, ತಪ್ಪಿದ್ದರೆ ತಪ್ಪು ಅಂತ ಹೇಳಿದರೆ ಆ ಒಂದು ಸಮಯಕ್ಕೆ ಕೆಲವರಿಗೆ ಬೇಸರ ಆಗ್ಬೋದು, ಆದರೆ ಜನರು ಮೆಚ್ಚಿಕೊಳ್ತಾರೆ. ಈ ಮನುಷ್ಯ, ಈ ವ್ಯಕ್ತಿ, ಅವರು ಇದ್ದ ಹಾಗೆ ಹೇಳ್ತಾರೆ, ಮನಸ್ಸಿನಲ್ಲಿ ಎರಡು ಯೋಚನೆಗಳಿಲ್ಲ ಅಂತ ಅವರು ತಿಳ್ಕೊಳ್ತಾರೆ. ಪ್ರಿಯರೇ, ದೇವರು ನಮಗೆಲ್ಲರೂ ಕೂಡ ಬುದ್ಧಿಶಕ್ತಿಯನ್ನು ನೀಡ್ತಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ, ದೇವರ ಮುಂದೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಬಿಚ್ಚಿಟ್ಟುಕೊಳ್ಬೇಕು. ಏನುಂಟು ಅದನ್ನು ಹೇಳಬೇಕು. ನಾವು ಅದನ್ನು ಅಡಗಿಸಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಎಲ್ಲಿ ಹೋಗಬಹುದು ನಾವು ಈ ಪ್ರಪಂಚದಲ್ಲಿ ಅಡಗಿಸಿಡಲಿಕ್ಕೆ? ಸಾಗರಕ್ಕೋ ಅಥವಾ ಈ ಬೆಟ್ಟ ಗುಡ್ಡಗಳಿಗೋ? ಎಲ್ಲವೂ ಕೂಡ ದೇವರೇ ಸೃಷ್ಟಿಸಿತು. ನಮ್ಮ ಅಂತರಂಗದಲ್ಲಿ ಕೂಡ ದೇವರಿದ್ದಾರೆ ಎಂಬ ಮೇಲೆ ನಾವು ಯಾವುದನ್ನು ಎಲ್ಲಿ ಕೂಡ ಅಡಗಿಸಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಿಚ್ಚು ಮನಸ್ಸಿನಿಂದ ಹೇಳಿದರೆ ದೇವರು ಕೂಡ ಮೆಚ್ಚುತ್ತಾರೆ, ಮತ್ತು ಅದಕ್ಕೆ ಆಶೀರ್ವಾದವನ್ನು ಕೂಡ ನೀಡುತ್ತಾರೆ. ಅನನೀಯ ಮತ್ತು ಸಫೈರಳ ಈ ಒಂದು ತಪ್ಪು ಕೃತ್ಯ ನಮಗೆಲ್ಲರಿಗೂ ಕೂಡ ಒಂದು ಪಾಠ. ಏನು ಮಾಡಲಿಕ್ಕೆ ಅಂತ ಹೇಳಿದರೆ, ನಾವು ತಪ್ಪನ್ನು ಮಾಡಬಾರದು ಎಂಬುದಾಗಿ. ನಮ್ಮ ಸುತ್ತಮುತ್ತಲೂ ಎಲ್ಲ ರೀತಿಯ ಪ್ರಕಟಣೆಗಳು ಅಥವಾ ಪ್ರಕರಣಗಳು ನಡೀತವೆ. ಒಳ್ಳೆಯದು ನಡೀತದೆ, ಕೆಟ್ಟದ್ದು ನಡೀತದೆ. ಪ್ರತಿಯೊಂದರಲ್ಲಿ ಕೂಡ ದೇವರೊಂದು ಸಂದೇಶವನ್ನು ನೀಡ್ತಾರೆ. ಒಳ್ಳೆಯದು ನಡೆದಾಗ ಅದನ್ನು ನಾವು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಲಿಕ್ಕೆ, ಕೆಟ್ಟದನ್ನು ಮಾಡಿದಾಗ ಅದರಿಂದ ದೂರ ಇರಲಿಕ್ಕೆ. ಅದಕ್ಕಾಗಿ ದೇವರು ನಮಗೆ ಪ್ರತಿಯೊಂದರಿಂದ ಕೂಡ ಸಂದೇಶವನ್ನು ನೀಡ್ತಾರೆ. ಒಳ್ಳೆಯದಲ್ಲಿ ನೀಡ್ತಾರೆ, ಕೆಟ್ಟದಲ್ಲಿ ನೀಡ್ತಾರೆ. ನಮಗೆ ಅವರು ಜಾಣ್ಮೆಯನ್ನು ಕೊಟ್ಟಿದ್ದಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ತಿಳ್ಕೊಳ್ಳಿಕ್ಕೆ, ಒಳ್ಳೆಯದನ್ನು ಸ್ವೀಕಾರ ಮಾಡಲಿಕ್ಕೆ, ಕೆಟ್ಟದನ್ನು ದೂರಕ್ಕೆ ಎಸೆಯಲಿಕ್ಕೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಜೀವಿಸಲು ಅಂತಃಕರಣಕ್ಕೆ ಸರಿಯಾಗಿ, ಮನಸ್ಸಾಕ್ಷಿಗೆ ಸರಿಯಾಗಿ ಜೀವಿಸಲು ಸುಲಭ ಅಲ್ಲ, ಆದರೆ ಅದು ಸಾಧ್ಯ ಹೌದು. ಹಾಗೆ ಜೀವಿಸಲಿಕ್ಕೆ ಬೇಕಾದಂಥ ಆಶೀರ್ವಾದ ದೇವರು ನಮಗೆ ನೀಡಲೆಂದು ನಾವು ಪ್ರಾರ್ಥಿಸುವ. ಸರ್ವಶಕ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಮುಖಸ್ತುತಿಯನ್ನು ಮಾಡಲಿಲ್ಲ ಯಾರದ್ದು ಕೂಡ, ಇದ್ದ ಹಾಗೆ ಹೇಳಿದರು. ಅದೇ ಪ್ರಕಾರ ನಿಮ್ಮ ಶಿಷ್ಯರು ಕೂಡ ನಿಮ್ಮ ಪುತ್ರರ ಶಿಷ್ಯರು ಕೂಡ ಅದೇ ದಾರಿಯಲ್ಲಿ ನಡೆದುಕೊಂಡು ಹೋದರು. ಯಾರು ಬಚ್ಚಿಟ್ಟುಕೊಂಡು ವಂಚನೆ ಮಾಡಿದರೋ ಅವರು ಶಿಕ್ಷೆಗೆ ಗುರಿಯಾದರು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಇಂಥ ಒಂದು ಅವಕಾಶಗಳು ಬರ್ತವೆ. ಸತ್ಯಕ್ಕೆ ನಾವು ಜೊತೆಯಾಗಿ ಹೋಗಲು ಅಥವಾ ಕೆಲವೊಮ್ಮೆ ತಪ್ಪನ್ನು ಆಯ್ಕೆ ಮಾಡಲು. ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬೇಕಾದಂಥ ಬೆಳಕನ್ನು ನೀಡಿರಿ. ನಾವು ಸರಿಯಾದುದನ್ನೇ ಯಾವಾಗಲೂ ಕೂಡ ಪಾಲಿಸಲು ನಮಗೆ ಬೇಕಾದ ಧೈರ್ಯವನ್ನು ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದವನ್ನು ಸುರಿಯಿರಿ. ಆರೋಗ್ಯದ ಭಾಗ್ಯವನ್ನು, ಅದೇ ಪ್ರಕಾರ ಅವರಿಗೆ ಬೇಕಾದ ನೆಮ್ಮದಿಯನ್ನು, ದಯೆಯನ್ನು ತೋರಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೇನ್.